ಚೇತನರಿಗೆ ನಮ್ಮ ಒಂದು KSRTC ಬಸ್ ಡಿಪೋದಲ್ಲಿ ನಮಗೆ ವಿಕಲಚೇತನರಿಗೆ ಬಸ್ಸಿನ ಪಾಸನ್ನು ವ್ಯವಸ್ಥೆ ಮಾಡಿಕೊಡಬೇಕು. ಸರಗೂರು ಭಾಗದ ಜನರಿಗೆ ಸರಗೂರು ಬಸ್ ನಿಲ್ದಾಣದಲ್ಲಿ ಬಸ್ ಪಾಸ್ ನೀಡಬೇಕು ಎಂದು ವಿವಿಧೋದ್ದೇಶ ಹಾಗೂ ಗ್ರಾಮೀಣ ನಗರ ಪುನರ್ವಸತಿ ತಾಲೂಕು ಸಂಯೋಜಕರು ಜವರಾಜು ಮನವಿ ಮಾಡಿಕೊಂಡಿದ್ದಾರೆ. ಸರಗೂರು ತಹಶೀಲ್ದಾರ್ ಚಲುವರಾಜು ಅವರಿಗೆ ಮನವಿ ಮಾಡಿರುವ ಅವರು, ಸರಗೂರು ನೂತನ ತಾಲೂಕಾಗಿದ್ದು ಆದರೆ HD ಕೋಟೆ ಬಸ್ ನಿಲ್ದಾಣದಲ್ಲಿ ಬಸ್ ಪಾಸ್ ನೀಡುವುದು ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ತಾಲೂಕಿನಲ್ಲಿ ಸುಮಾರು 1225 ವಿಕಲಚೇತನರಿದ್ದು ಇವರೆಲ್ಲರೂ HD ಕೋಟೆಗೆ ಹೋಗಿ ಬಸ್ ಪಾಸ್ ಪಡೆದುಕೊಳ್ಳುವುದು ಕಷ್ಟಕರವಾಗಿದೆ ಎಂದು ಜವರಾಜು ತಿಳಿಸಿದರು. ಇನ್ನು ಉಪಾಧ್ಯಕ್ಷ ನಾಗರಾಜ್ ಸಾಗರೆ ಮಾತನಾಡಿ, ಸರಗೂರು ತಾಲೂಕಿನಲ್ಲಿ ಅನೇಕ ಹಾಡಿ ಮತ್ತು ಕಾಡಿನಂಚಿನ ಹಳ್ಳಿ ಪ್ರದೇಶಗಳಿದ್ದು ಈ ಪ್ರದೇಶಗಳಿಂದ HD ಕೋಟೆಗೆ ಬಸ್ ಪಾಸ್ಗಾಗಿ ತೆರಳುವುದು ಕಷ್ಟಕರವಾಗಿದೆ. ಸರಗೂರು ನೂತನ ತಾಲೂಕಾದರೂ HD ಕೋಟೆಯಲ್ಲಿ ಬಸ್ ಪಾಸ್ ವಿತರಿಸುವುದು ಸರಿಯಲ್ಲ. ಸರಗೂರು ಬಸ್ ನಿಲ್ದಾಣದಲ್ಲಿಯೇ ಬಸ್ ಪಾಸ್ ವಿತರಣೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವರಾಜು ಕಂದೇಗಾಲ, ಮೋಹನ್ ನಾಗೇಶ್, ಚಿನ್ನಸ್ವಾಮಿ, ಮನೋಮೂರ್ತಿ ಮತ್ತಿತರರು ಇದ್ದರು. ನಂತರ ನಮ್ಮ ವಿಕಲಚೇತನರಿಗೆ ನಮ್ಮ ಒಂದು KSRTC ಬಸ್ ಡಿಪೋದಲ್ಲಿ ನಮಗೆ ವಿಕಲಚೇತನರಿಗೆ ಬಸ್ಸಿನ ಪಾಸನ್ನು ವ್ಯವಸ್ಥೆ ಮಾಡಿಕೊಡಬೇಕು. ಏಕೆಂದರೆ COVID-19 ಇರುವುದರಿಂದ ವಿಕಲಚೇತನರು ಕಾಡಿನ ಅಂಚಿನ ಪ್ರದೇಶದಿಂದ ಬರಬೇಕಾಗುತ್ತದೆ. ನಮ್ಮ ಭಾಗದಲ್ಲಿ ಇವಾಗ 1,500 ಜನ ವಿಕಲಚೇತನರಿದ್ದು ಅದರಲ್ಲಿ ದೈಹಿಕ ಅಂಗವಿಕಲರು ಸುಮಾರು ಜನ ಇದ್ದು ಅವರು ಕಾಡಿನ ಅಂಚಿನಿಂದ ಪ್ರದೇಶದಿಂದ ಬರಬೇಕಾಗಿ ತುಂಬ ತೊಂದರೆ ಆಗ್ತಿದೆ. ಅದರಿಂದ ನಮ್ಮ ಬಸ್ಸಿನ ವ್ಯವಸ್ಥಾಪಕರು ಡಿಪೋದ ವ್ಯವಸ್ಥಾ ಮ್ಯಾನೇಜರ್ಗೆ ಮನವಿ ಮಾಡ್ತಿರೋದು ಅಂದರೆ, ನಮ್ಮ ವಿಕಲಚೇತನರಿಗೆ ಕೋಟೆ ಭಾಗಕ್ಕೆ ಬರೋದು ತುಂಬ ತೊಂದರೆ ಆದ ಕಾರಣ ದಯಮಾಡಿ ನಮ್ಮ ವಿಕಲಚೇತನರಿಗೆ ನಮ್ಮ ಸರಗೂರು ಡಿಪೋದಲ್ಲಿ ಬಸ್ ಪಾಸ್ ವ್ಯವಸ್ಥೆ ಮಾಡಿಕೊಡಬೇಕು. ನಮ್ಮ ವಿಕಲಚೇತನರಿಗೆ ಬಸ್ ಪಾಸ್ ಒಂದು ಭಾರಿ ತೊಂದರೆ ಆಗಿರೋದ್ರಿಂದ ವಿಕಲಚೇತನರಿಗೆ ತಾಲೂಕು ಮಟ್ಟದಲ್ಲಿ ಯಾವ ಕೆಲಸ ಕಾರ್ಯಗಳು ನಡೀತಿಲ್ಲ. ಆದ್ದರಿಂದ ದಯಮಾಡಿ ವಿಕಲಚೇತನರಿಗೆ ನಮ್ಮ KSRTC ಸರಗೂರು ಬಸ್ ಸ್ಟ್ಯಾಂಡಲ್ಲೇ ನಮಗೆ ಬಸ್ ಪಾಸ್ ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ಈ ಬಸ್ ಪಾಸ್ ವಿತರಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ವಿಕಲಚೇತನರೆಲ್ಲ ನಮ್ಮ ಡಿಪೋ ಮುಂದೆ ಕುಂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ ಅಂತ ನಾವು ತಿಳಿಸುತ್ತಿದ್ದೇವೆ. ನಮಸ್ತೆ. ಪ್ರತಿ ವರ್ಷ ನೀಡುವ ವಿಕಲಚೇತನರಿಗೆ ನವೀಕರಣ ಬಸ್ ಪಾಸನ್ನು ಸರಗೂರು ಬಸ್ ಸ್ಟ್ಯಾಂಡಲ್ಲಿ ನೀಡಬೇಕು. ಏಕೆಂದರೆ ಪ್ರತಿ ವರ್ಷ ಕೋಟೆ ಬಸ್ ಸ್ಟ್ಯಾಂಡಲ್ಲಿ ನೀಡ್ತಿದ್ರು. ಈಗ ಸರಗೂರು ಭಾಗದವರು ತೊಂದರೆ ಆಗ್ತದೆ ಕೋಟೆ ಹೋಗಿ, ಮತ್ತು ಕೋವಿಡ್ ಇರುವ ಕಾರಣ ಮತ್ತು ತೆವಳುವಂಥ ವಿಕಲಚೇತನೆ ಜಾಸ್ತಿ ಇದ್ದಾರೆ ನಮ್ಮ ಸರಗೂರು ತಾಲೂಕಲ್ಲಿ. ಅದರಿಂದ ಭಾಳ ತೊಂದರೆ ಆಗ್ತಿದೆ. ನಮಗೆ ಏನಂತಂದರೆ ಸರಗೂರು ಭಾಗದಲ್ಲಿ ಕೊಟ್ಟರೆ ಅದು ಸರಗೂರು ಕೇಂದ್ರ ಸ್ಥಾನವಾಗಿದೆ. ಅದರಿಂದ ಸರಗೂರು ಬಸ್ ನಿಲ್ದಾಣದಲ್ಲಿ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಪ್ರತ್ಯೇಕ ಆಗಿದೆ, ನಮಗೆ ಹೊಸ ತಾಲೂಕು ಆಗಿದೆ, ನೂತನ ತಾಲೂಕು ಆಗಿದೆ. ಅದರಿಂದ ವಿಕಲಚೇತನರಿಗೆ ಈ ಬಾರಿ 2022ನೇ ಸಾಲಿನಲ್ಲಿ ನಮ್ಮ ಸರಗೂರು ಬಸ್ ನಿಲ್ದಾಣದಲ್ಲೇ ಕೊಟ್ಟರೆ ಬಹಳ ಉತ್ತಮವಾಗ್ತದೆ. ಅದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ. ಈ ದಿನ ನಾವು ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.